ಹಲಸಿನ ಹಣ್ಣಿನಿಂದ ಬೆಲ್ಲ ಹಾಗೂ ಹಲಸಿನ ತ್ಯಾಜ್ಯದ ಮೂಲಕ ಇಂಧನ ತಯಾರಿಸುವ ಮೂಲಕ ಪುತ್ತೂರಿನ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಾದ ಪ್ರಖ್ಯಾತ್ ವೈಬಿ ಹಾಗೂ ಪ್ರಣವ್ ವೈಬಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಬ್ಬರು ವಿದ್ಯಾರ್ಥಿಗಳಿಗೆ ಇಂದು ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಹಾಗೂ ಬಂಟರ ಯಾನೆ ನಾಡವರ ಮಾತೃ ಸಂಘ ದಕ್ಷಿಣ ಕನ್ನಡ ಮಂಗಳೂರು ಇವರ ವತಿಯಿಂದ ಚಾವಡಿ ತಮ್ಮನ ಕಾರ್ಯಕ್ರಮ ನಡೆಯಿತು. ಬಾಲ್ಯದಲ್ಲಿ ಅನೇಕ ಕಲೆಗಳನ್ನು ಮೈಗೂಡಿಸಿಕೊಂಡಿರುವ ಇವರು ಹಿರಿಯ ವಿಜ್ಞಾನಿಯೊಬ್ಬರ ಸಲಹೆಯಂತೆ ಹಲಸಿನ ಹಣ್ಣಿನಿಂದ ಬೆಲ್ಲ ತಯಾರಿಸುವ ಪ್ರಯತ್ನವನ್ನು ಮಾಡಿ ಸಮರ್ಪಕ ಫಲಿತಾಂಶ ಕೈ ಸೇರುವವರೆಗೂ ಅವಿರತ ಶ್ರಮದ ಮೂಲಕ ಇದೀಗ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ಮುಂದೆ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದಲ್ಲಿ ಬಹುಮಾನ ಪಡೆದ ಈ ಯೋಜನೆ ಲರ್ನಿಂಗ್ ಲಿಂಕ್ ಫೌಂಡೇಶನ್ ಅವರ ಆಸಕ್ತಿಯನ್ನು ಕೆರಳಿಸಿತ್ತು. ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಪಂಚದ 20 ದೇಶಗಳ ಯೋಜನೆಗಳಲ್ಲಿ ಆಯ್ಕೆಯಾದ 6 ಪ್ರಾಜೆಕ್ಟ್ಗಳಲ್ಲಿ ಭಾರತದಿಂದ ಆಯ್ಕೆಯಾದ ಏಕೈಕ ಪ್ರಾಜೆಕ್ಟ್ ಇದಾಗಿದೆ. ಈ ಮೂಲಕ ಇಬ್ಬರು ವಿದ್ಯಾರ್ಥಿಗಳಿಗೂ ಇನ್ನು ಹೆಚ್ಚಿನ ಅಧ್ಯಯನಕ್ಕೆ ಶಿಫಾರಸು ಸಿಕ್ಕಿದೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ ಸೀತಾರಾಮ್ ರೈ ಸವಣೂರು, ಹೇಮನಾಥ್ ಶೆಟ್ಟಿ ಕಾವು, ಶಶಿಕುಮಾರ್ ರೈ ಬಾಲ್ಯುಟ್ಟು ಹಾಗೂ ಅನೇಕರು ಉಪಸ್ಥಿತರಿದ್ದರು. ಜಯವನ್ನು ಗಳಿಸುವ ಭಾಗ್ಯವು ಒದಗಲಿ, ಶುಭವ ಕೋರುವೆವು ನಾವು, ಯಶವ ಬಯಸುವೆವು ನಾವು. ಜಯವನ್ನು ಗಳಿಸುವ ಭಾಗ್ಯವು ಒದಗಲಿ, ಶುಭವ ಕೋರುವೆವು ನಾವು. ಅದಕ್ಕೆ ಸರಿಯಾಗಿ ಸಪೋರ್ಟ್, ಈಗ ಹೇಮನಾಥ್ ಹೇಳಿದಾಗ ಅವರ ತೀರ್ಥರು ತಂದೆಯವರೆಲ್ಲ ಒಳ್ಳೆಯ ಸಪೋರ್ಟ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಅಧ್ಯಾಪಕರು ಅವರನ್ನು ಗುರುತಿಸಿ ಶಾಲೆಯಲ್ಲಿ 400-500 ಮಕ್ಕಳು ಇರುವಾಗ ಇಂಥ ಮಕ್ಕಳನ್ನೇ ಅಂತ ಹೇಳಿ ಅಲ್ಲ, ಯಾರಿಗೆ ಪ್ರತಿಭೆ ಉಂಟು ಅಂತೇಳಿ ಗುರುತಿಸಿದಾಗ ಇಂಥ ಅವಕಾಶಗಳನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ ನಂಬಿದವ ನಾನು. ಬಹಳ ಒಂದು ಒಳ್ಳೆಯ ಹೆಸರು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಗೆ ಸುಮಾರು 50 ವರ್ಷಗಳಿಂದ ಈ ರೀತಿ ನಡ್ಕೊಂಡು ಬರೋದನ್ನು ನಾವು ನೀವು ನೋಡ್ತೇವೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಕೂಡ ಅತ್ಯುತ್ತಮವಾದಂತಹ ಹೆಸರನ್ನು ಗಳಿಸಿದಂತ ನಮ್ಮ ಈ ಪ್ರೌಢಶಾಲೆ ಇವತ್ತು ಕಾವು ಹೇಮನಾಥ್ ಶೆಟ್ಟಿಯ ನಾಯಕತ್ವದಲ್ಲಿ ಉತ್ತಮ ರೀತಿಯಲ್ಲಿ ನಡೀತದೆ ಅಂತ ಹೇಳಲಿಕ್ಕೆ ನಾವು ನೀವೆಲ್ಲ ಹೆಮ್ಮೆ ಪಟ್ಟುಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಹೇಳುವಂಥದ್ದು, ಒಂದು ಹಲಸಿನ ಹಣ್ಣಿನಲ್ಲಿ ಒಂದು ಇಂಧನ ತಯಾರು ಮಾಡಲಿಕ್ಕೆ ಆಗುತ್ತದೆ ಅಂತ ಹೇಳುವಂಥದ್ದು, ನಾವೆಲ್ಲ ಹಲಸಿನ ಹಣ್ಣನ್ನು ತಿಂದು ನೋಡಿದವರೇ ಹೊರತು ಅದರಲ್ಲಿ ಏನಾಗಬಹುದು ಅಂತ ಹೇಳುವಂತ ವ್ಯವಸ್ಥೆ ನಮಗೆ ಗೊತ್ತಿರಲಿಲ್ಲ. ಇವತ್ತು ನಾವು ನೀವೆಲ್ಲ ನೋಡಿರ್ಬೋದು, ಭಾರತ ಇವತ್ತು ಇಂಧನ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಉಂಟಾಗುವಂತಹ ಬಿಟ್ಟು ನಾವು ಹೊರ ರಾಜ್ಯಗಳಿಂದ ತರಿಸುವಂತ ಒಂದು ಕಾರ್ಯಕ್ರಮಗಳನ್ನೆಲ್ಲ ನಾವು ನೋಡ್ತೇವೆ.